ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಅಮ್ಮ ಮಾಡಿದ ಅಡುಗೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈವನ್ ಮಕ್ಕಳು ಕೂಡ ಅಮ್ಮ ಅದೇನೇ ಅಡುಗೆ ಮಾಡಿರಲಿ ಅದನ್ನು ನಾವು ಖುಷಿಯಾಗಿ ಸಂತೋಷದಿಂದಲೇ ತಿಂತಾ ಇರ್ತೇವೆ. ಹಾಗೆ ಇವತ್ತು ನಮ್ಮ ಅಡುಗೆ ಮನೆಗೆ ಅಮ್ಮನಂಥ ಮನಸ್ಸಿನ ಸುಶೀಲಾ ಕೇಶವ್ ಅವರು ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಅಮ್ಮ. ನಮಸ್ಕಾರ. ಹೇಗಿದ್ದೀರಾ? ತೊಂದರೆ ಇಲ್ಲ, ಆರಾಮಲ್ಲಿದ್ದೇವೆ. ಏನು ಮಾಡ್ಕೊಂಡಿರೋದು ನೀವು? ನಾವು ಮನೇಲಿ ಹೌಸ್ ವೈಫ್ ಆಗಿದ್ದೀರಾ. ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ಎಷ್ಟು ಜನ ಇದ್ದೀರಾ? ನಮ್ಮ ಹಸ್ಬೆಂಡ್ ಅಷ್ಟೇ. ಹಸ್ಬೆಂಡ್ ಮತ್ತು ನೀವಿಬ್ರು ಇರೋದು. ಓಕೆ, ಇವತ್ತು ಯಾವ ರೀತಿ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ತೊಗರಿ ಸಾರು ಮಾಡ್ತೇನೆ, ಮತ್ತೆ ಕಾಯಿ ವಡೆ ಹೇಳ್ತಾರಲ್ಲ, ಹೌದು, ಅದು ಮಾಡ್ತೇನೆ. ಓಕೆ, ನೀವು ಪಕ್ಕಾ ವೆಜಿಟೇರಿಯನ್? ಇಲ್ಲ, ಎರಡು ಇದೆ, ನಾನ್ ವೆಜ್ ಇದೆ, ವೆಜಿಟೇರಿಯನ್. ಓಕೆ, ಹಾಗಾದ್ರೆ ಹೋಗೋಣ ಅಡುಗೆ ಮನೆಗೆ, ಬನ್ನಿ. ಅಮ್ಮ, ಫಸ್ಟ್ ಹಾಗಾದ್ರೆ ಕಾಯಿ ವಡೆ ಮಾಡ್ತಾ ಇದ್ದೀರಾ? ಕಾಯಿ ವಡೆ ನಿಮಗೆ ಏನ್ ಬೇಕು ಇವಾಗ? ನೀರು ಕೊಡಿ. ನೀರು ಬೇಕಾ? ಮಿಕ್ಸಿ ಬೇಕು, ನೀರು ಬೇಕಷ್ಟೇ. ಓಕೆ, ಇದನ್ನು ಚೆನ್ನಾಗಿ ರುಬ್ಬೇಕಾ? ಹೌದು, ಸರಿ ನೈಸ್ ಮಾಡಬೇಕು. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಓಕೆ, ಉಪ್ಪು ಹಾಕೋಬೇಕಾಗ? ಈಗಲೇ. ಹಾಂ, ಮುಚ್ಚಳ ಕೊಡಿ. ಓಕೆ, ನೀರು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತಾ? ಸಾಕು, ಸ್ವಲ್ಪ ಗಟ್ಟಿಯಾಗಿ. ಸ್ವಲ್ಪ ಜೀರಿಗೆ ಹಾಕಬೇಕು. ಇದಕ್ಕೆ ಜೀರಿಗೆ ಹಾಕೋದಾ? ಹೌದು, ಇದಕ್ಕೆ ಜೀರಿಗೆ ಹಾಕೋದು. ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಜೀರಿಗೆ. ಸ್ವಲ್ಪ ನೈಸಾಗಿ. ಆಯ್ತು. ಹಾಂ, ಸಾಕಾಗುತ್ತಾ ನೋಡಿ? ಗ್ರೈಂಡ್ ಮಾಡಿದ್ದೇವೆ. ಸಾಕಾಗುತ್ತಾ? ಹಾಕ್ಲಾ? ಹಾಂ, ಹಾಕಿ. ಬೆಳ್ಳಗಾಗೋದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಕಷ್ಟ ಆಗೋದು. ಅಲ್ಲಿ ಬಟ್ಟೆ ಇದೆ, ಬಟ್ಟೆಯಲ್ಲಿ ಇದು ಹಾಕಿದ್ರೆ ಇದು ನೀರು ಎಳಿತದಲ್ಲ. ಓಕೆ, ಹೌದು. ಇದು ಜಾಸ್ತಿ ಆಯ್ತು ನೀರು, ಅದರಿಂದ ನಾನು ಇದಕ್ಕೆ ಸ್ವಲ್ಪ ಬಟ್ಟೆಗೆ ಹಾಕಿ ಆ ನೀರೆಲ್ಲ ತೆಗಿತೇನೆ. ಓಕೆ, ಆಮೇಲೆ ಫುಲ್ ಗಟ್ಟಿ ಆಗ್ಬೇಕು. ಇಲ್ಲಾಂದ್ರೆ ಮಾಡಿ ಕಷ್ಟ ಆಗ್ತದೆ, ಅದಕ್ಕೆ ಸರಿ ಉಬ್ಬುದೂ ಇಲ್ಲ ಅದರಿಂದ. ಓಕೆ, ಇವಾಗ ಈ ತರ ಮಾಡ್ಕೊಂಡು ಆಮೇಲೆ ಏನ್ ಮಾಡಕ್ಕಿರುತ್ತೆ ಇದನ್ನ? ಆಮೇಲೆ ಪುನಃ ಸ್ವಲ್ಪ ಉಂಡೆ ಮಾಡಿ ನಾವು ಅದೇ ರೊಟ್ಟಿ ತರ ಇದು ಪೂರಿ ಟೈಪ್ ಮಾಡಿ ಎಣ್ಣೆಲೆ ಹಾಕೋದು. ಎಣ್ಣೆಲೆ ಹಾಕೋದು. ಹಾಗಾದ್ರೆ ಎಣ್ಣೆ ಕಾಯಕ್ಕೆ ಇಡ್ಬೋದಾ? ಆಯಿಲ್ ಇಡಿ. ಅಮ್ಮ, ನಮ್ಮ ಅಡುಗೆ ಮನೆಯಲ್ಲಿ ಏನೇ ಫ್ರೈ ಮಾಡೋದಿದ್ರು ನಾವು ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ತುಂಬಾ ಹೆಲ್ದಿ ಆಗಿರುತ್ತೆ ಈ ಆಯಿಲ್. ಹಾಗಾಗಿ
ನಾವು ಬೇಕಾದ್ರೆ ಬಿಸಿ ಮಾಡ್ಬೋದಿತ್ತು ನಾವು, ಬಿಸಿ ಮಾಡ್ಲಿಕ್ಕೆ ಬೇಡ ಅಂತ ಹೇಳಿ ನಾನು ಈ ಬಟ್ಟೆ ಎಲ್ಲ ಹಾಕಿ ನೀರು ಸರಿಯಾಗಿ ತೆಗಿ. 2 ವಿಧಾನನ ಬಳಸ್ಕೊಂಡು ನೀರನ್ನು ನಾವು ತೆಗಿಬಹುದಲ್ವಾ? ಓಕೆ. ಅದಕ್ಕಿಂತ ಹೀಗೆ ನೀರು ತೆಗೆದ್ರೆ ಇದು ಸ್ವಲ್ಪ ಒಳ್ಳೇದಾಗ್ತದೆ ಅಷ್ಟೇ. ಅದೇ ಇಲ್ಲಾಂದ್ರೆ ಬಿಸಿ ಆಗೋ ತನಕ ಇಡ್ಬೇಕಲ್ಲ, ಅದೇ ಕೆಲಸ ಜಾಸ್ತಿ ಆಗ್ತದಲ್ಲ. ಇದು ಯಾವ ಕಡೆ ಸ್ಪೆಷಲ್ ತಿಂಡಿ? ಇಲ್ಲ, ಸಾಮಾನ್ಯ ಇದು ಈ ಕಡೆದೇ ಮಾಡುದು, ಮಂಗಳೂರು ಅಲ್ಲೆಲ್ಲ ಮಾಡ್ತಾರೆ, ಇದು ಹೋಟೆಲ್ ಎಲ್ಲ ಸಿಗ್ತದೆ. ಓಕೆ. ನೀವು ಮೂಲತಃ ಮಂಗಳೂರಿನವರು? ಮಂಗಳೂರಿನವರು ಅಂದ್ರೆ ನಾವು ಎಲ್ಲ ಸೈಡ್ ಎಲ್ಲ ಇದ್ದು, ನಮ್ಮ ಹಸ್ಬೆಂಡಿಗೆ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್, ಹಾಗೆ ಬ್ಯಾಂಗ್ಳೂರು, ಮೈಸೂರು, ಮಡಿಕೇರಿ, ಹಾಸನ ಪ್ರವಾಸ ಮಾಡ್ತಾ. ಹೌದು. ಈಗ ಬಂದು ಇಲ್ಲಿ ಸೆಟ್ಲ್ ಆಗಿದ್ದೇವೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಸೆಟಲ್ ಆಗಿ? 11 ವರ್ಷ ಆಯ್ತು. 11 ವರ್ಷ ಆಯ್ತು. ಇಬ್ರೇನಾ ಮಕ್ಕಳು? 3 ಜನ ಮಕ್ಕಳು. 3 ಜನ. ಏನ್ ಮಾಡ್ತಿದ್ದಾರೆ? ಮಗಳು ಬ್ಯಾಂಗ್ಳೂರ್ ಮದುವೆ ಆಗಿದೆ, ಮಗ ಬ್ಯಾಂಗ್ಳೂರ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. ಮಗಳು ಇಲ್ಲೇ ಮಂಗಳೂರಲ್ಲಿ, ಅವ್ರ ಹಸ್ಬೆಂಡ್ MRP ಇದ್ದಾರೆ. ಮಕ್ಕಳಿಗೂ ಮದುವೆ ಆಗಿದೆ? ಎಲ್ಲ ಮದುವೆ ಆಗಿದೆ. ಎರಡು ಮಕ್ಕಳಿದೆ, ಮಗನಿಗೆ ಮಾತ್ರ ಒಂದು ಅಷ್ಟೇ. ಮೊಮ್ಮಕ್ಕಳು ಇದ್ದಾರೆ? ಮೊಮ್ಮಕ್ಕಳೆಲ್ಲ ಇದ್ದಾರೆ. ಸಾಕಾಗುತ್ತಾ? ಓಕೆ. ಇದನ್ನ ಇನ್ನು ಎಣ್ಣೆ ಕಾದ್ರೆ ಎಣ್ಣೆಯಲ್ಲಿ ಉಂಡೆ ಮಾಡಿ ಎಣ್ಣೆಯಲ್ಲಿ ಬಿಡೋದು. ಓಕೆ. ಅಷ್ಟೇ. ಕಾಯಿ ವಡ ಅಂದ್ರೆ ಹೀಗಿರುತ್ತೆ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಇದು ಎಂತ ವೈಟ್ ರೈಸ್ ಮತ್ತೆ ಬಾಯ್ಲ್ಡ್ ರೈಸ್ ಎರಡು ಮಿಕ್ಸ್ ಮಾಡಿ ನೆನೆಸ್ಬೇಕು. ರಾತ್ರಿ ಬೆಳಿಗ್ಗೆ ಹೇಗೆ ಮಾಡ್ಬೋದು? ಡೈರೆಕ್ಟ್ ಉಂಡೆ ಹಾಕ್ಬಿಡೋದು ಅಥವಾ ಸೈಡ್ ಅಲ್ಲಿ? ಇಲ್ಲ, ಇದು ನಾನೀಗ ಇದು ಮಾಡ್ತೇನೆ, ಒತ್ತಿಡು. ಹೌದು, ಪೂರಿ ತರ ಒಂದು ಶೇಪ್ ಕೊಡ್ಬೇಕಾಗತ್ತೆ. ಹೌದೌದು. ಕೈಯಲ್ಲೇ ಈ ತರ ಮಾಡ್ಲಿಕ್ಕೆ ತುಂಬಾ ಈಸಿ ಅಲ್ಲ? ಈಸಿ ಆಗುತ್ತೆ, ಲಟ್ಸಿದ್ರೆ ಸ್ವಲ್ಪ ಇದು ಅಕ್ಕಿ ಅಲ್ಲ, ಸ್ವಲ್ಪ ಇದು ಕಿತ್ತು ಹೋಗ್ತದೆ. ಓಕೆ ಓಕೆ ಓಕೆ. ಎಣ್ಣೆಯಲ್ಲಿ ಕಾದ್ಮೇಲೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಹೌದು. ಇದು ಚಿಕನ್ ಸಾರಿಗೆಲ್ಲ ಒಳ್ಳೇದಾಗ್ತದೆ, ಚಿಕನ್ ಸಾರಿ ಕೂಡ ಮಾಡಬಹುದು. ನಾವು ಯಾರಾದ್ರೂ ಗೆಸ್ಟ್ ಬಂದ್ರೆ ಇದೇ ಜಾಸ್ತಿ. ಈಗ ನಾನ್ ವೆಜ್ ತಿನ್ನೋರು ಇದ್ದಾರೆ, ತಿಂದೇ ಇದ್ದವರು ಇರ್ತಾರಲ್ಲ. ಹೌದು. ಈ ತೊಗರಿ ಪದಾರ್ಥ ಮತ್ತೆ ಇದು ಮಾಡಿದ್ರೆ ಸ್ವಲ್ಪ ಇದು ನಾನ್ ವೆಜ್ ತಿಂದ ಅವರಿಗೆ ತಿಂದೇ ಫೀಲ್ ಬರುತ್ತೆ. ಹಾಗಾದ್ರೆ ಇದಕ್ಕೆ ಕಾಂಬಿನೇಷನ್ ನೀವು ತೊಗರಿ ಸಾರು ಮಾಡ್ತಾ ಇದ್ದೀರಾ ಇವತ್ತು? ಹೌದು. ನೈಸ್. ಎಣ್ಣೆ ಕೂಡ ಕಾಯ್ತಾ ಬರ್ತಾ ಇದೆ. ಹೌದು. ಹಾಗಾದ್ರೆ ನಾವು ಇವಾಗ ರೆಡಿ ಮಾಡ್ಕೊಂಡಿರೋದನ್ನ ಕಾದ ಎಣ್ಣೆಯಲ್ಲಿ ಹಾಕೋದಲ್ವಾ? ನೀವು ಅದು ರೆಡಿ ಮಾಡೋ ಅಷ್ಟರಲ್ಲಿ ಇದು ಕೂಡ ಕಾಯ್ತಾ ಬರುತ್ತೆ. ಮನೆಯಲ್ಲೆಲ್ಲಾದ್ರೆ ತುಂಬಾ ಮಾಡ್ಬೇಕಾಗುತ್ತೆ. ಆಗ ಈ ತರನೇ ಒಂದೊಂದು ಹಾಕ್ಬೇಕಾಗುತ್ತೆ. ಗುರುವಾರ ಎಲ್ಲ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಯಾರಾದ್ರೂ ಗೆಸ್ಟ್ ಬರ್ತಾರೆ, ಇದೇ ಮಾಡ್ಬೇಕು. ಈ ಸಾಮಾನ್ಯ ಇದೇ ಮಾಡುದು ನಾವು. ಈಸಿ ಕೂಡ ಇರುತ್ತೆ, ಬೇಗ ಆಗುತ್ತೆ. ಇದಕ್ಕೆ ಕಜೆ ಅಕ್ಕಿ ಆದ್ರೆ ಸ್ವಲ್ಪ ಟೇಸ್ಟ್ ಬರ್ತದೆ ಹೇಳಿ ನಾನು ಕಜೆ ಅಕ್ಕಿ ಹಾಕಿದ್ದು. ಅಂದ್ರೆ ಕಡ್ಸಾಂಬಾರ್ ಇದೆಯಲ್ಲ, ಅದು ಹಾಕ್ಬೋದು. ಓಕೆ. ಇವಾಗ ಸ್ವಲ್ಪ ನಾನು ಹೀಗೆ ಮಾಡ್ತೇನೆ, ನೀವು ಇದು ರೆಡಿ ಮಾಡಿ. ಅಷ್ಟರಲ್ಲಿ ಬೇಗ ಇದು ರೆಡಿ ಆಗಿ ಹೋಗುತ್ತೆ. ನಾನು ಟೇಸ್ಟ್ ನೋಡೋಕೆ ತುಂಬಾ ಕಾಯ್ತಾ ಇದ್ದೀನಿ. ಸರಿ. ಜಾಸ್ತಿ ತೆಳ್ಳಗಾದ್ರೆ ಅಷ್ಟು ಉಬ್ಬದಿಲ್ಲ ಇದು. ಉಬ್ಬಿ ಬಂದ್ರೆ ನೋಡೋಕ್ಕೂ ಚೆನ್ನಾಗಿರ್ತದೆ. ಇಲ್ಲ ಅಂದ್ರೆ ಒಂಥರ ಅಷ್ಟು ಚಂದ ಬರೋದಿಲ್ಲ ಅಲ್ಲ. ದೊಡ್ಡದಿಟ್ರೆ ಒಟ್ಟೊಟ್ಟಿಗೆ 2-3 ಹಾಕ್ಬೋದು. ದೊಡ್ಡ ಬಾಣಲೆ ಮಾಡ್ಕೊಂಡ್ರೆ ಅಲ್ವಾ? ಅಂದ್ರೆ ತುಂಬಾ ಜನ ಇರುವಾಗೆಲ್ಲ ನಾವು ಹಾಗೆ ಮಾಡ್ಬೇಕಾಗ್ತದೆ. ಮನೆಯಲ್ಲಿ ಬೇಕಾಗುತ್ತಲ್ಲ, ಅದೇ ಆಗಿದ್ಯಾ? ನೀವು ಮತ್ತೆ ರೆಡಿ ಮಾಡ್ತೀರಾ ಅಲ್ವಾ ಆಮೇಲೆ ಪದಾರ್ಥ ಇದಕ್ಕೆ? ಎಸ್, ಈಗ ಇದು ರೆಡಿ ಆಗಿದೆ, ತಗೊಳ್ಳಿ. ಕಾಯಿ ವಡೆ ರೆಡಿಯಾಗಿದೆ. ಟೇಸ್ಟ್ ನೋಡಿ. ಆಯ್ತು, ಥ್ಯಾಂಕ್ ಯು ಸೋ ಮಚ್. ಕಾಯಿ ವಡೆ ಮಾಡಿಕೊಟ್ರು ನಮಗೆ ಅಮ್ಮ ಇವತ್ತು ಅಡುಗೆ ಮನೆಯಲ್ಲಿ. ಸೊ ನೋಡೋಕೆ ಪೂರಿ ಥರನೇ ಸಾಫ್ಟ್ ಆಗಿದೆ. ತುಂಬ ಈಸಿ ಆಗಿರೋವಂತಹ ರೆಸಿಪಿ ಕೂಡ. ಹೇಗೆ ಮಾಡಿದ್ರು ಅನ್ನೋದನ್ನು ಇನ್ನೊಂದು ಸಲ ನೀವು ನೋಡ್ಕೊಂಡು ಬನ್ನಿ. ಕಾಯಿ ವಡೆ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿದ ಬೆಳ್ತಿಗೆ ಹಾಗೂ ಕುಚ್ಚಲಕ್ಕಿಗೆ ತೆಂಗಿನ ಚೂರು, ರುಚಿಗೆ ತಕ್ಕಷ್ಟು ಉಪ್ಪು,
ಸ್ವಲ್ಪ ನೀರು ಹಾಗೂ ಜೀರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಶುಭ್ರವಾದ ಬಟ್ಟೆಯ ಮೇಲೆ ಹಾಕಿ ಒತ್ತಿ ಹೆಚ್ಚಿಗೆ ಇರುವ ನೀರನ್ನು ತೆಗೆಯಿರಿ. ಆನಂತರ ಚಿಕ್ಕದಾಗಿ ಹಾಗೂ ತೆಳುವಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಪೂರಿ ರೀತಿಯಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಕಾಯಿ ವಡೆ ತಯಾರು. ನೋಡಿದ್ರಲ್ಲ ಕಾಯಿ ವಡೆ ಮಾಡೋದು ಹೇಗೆ ಅಂತ. ಈ ಕಾಯಿ ವಡೆಗೆ ಕಾಂಬಿನೇಷನ್ ಆಗಿ ತೊಗರಿ ಸಾರು ಕೂಡ ಮಾಡಿಕೊಡ್ತಾರಂತೆ. ಹೇಗೆ ಮಾಡೋದು ಅಂತ ಕಾಯೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಪುಟ್ಟದಾದ ವಿರಾಮ. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಕಾಯಿ ವಡ ಮಾಡೋದು ಹೇಗೆ ಅಂತ ನೋಡಿದ್ವಿ. ಇದಕ್ಕೆ ಕಾಂಬಿನೇಷನ್ ಆಗಿ ತೊಗರಿ ಸಾರು ಮಾಡ್ತಾರಂತ ಆಗಲೇ ಹೇಳಿದ್ದೆ. ಬನ್ನಿ ಹೇಗೆ ಮಾಡೋದು ಅಂತ ಈಗ ಕೇಳೋಣ. ಅಮ್ಮ, ಇವಾಗ ತೊಗರಿ ಸಾರು ಮಾಡ್ತೇನೆ ಅಂತ ಹೇಳಿದ್ದೀರಾ. ಸೊ ಹೇಗೆ ಮಾಡೋದು ತೊಗರಿ ಸಾರು? ತೊಗರಿ ಸಾರು ಈಗ ಫಸ್ಟ್ ನಾವು ಎಲ್ಲ ಹುರ್ಕೊಳ್ಬೇಕು. ಮೆಣಸು ಮತ್ತೆ ಕೊತ್ತಂಬರಿ, ಜೀರಿಗೆ, ತೆಂಗಿನಕಾಯಿ ಕೂಡ ಸ್ವಲ್ಪ ಹುರಿಬೇಕು. ಹಾಗಾದ್ರೆ ಬಾಣಲೆ ಇಡೋದು. ಎಣ್ಣೆ ಏನಾದ್ರು ಹಾಕ್ಬೇಕಾ? ಸ್ವಲ್ಪ ಹಾಕ್ಬೇಕಾ? ನಮ್ಮ ಅಡುಗೆ ಮನೆಯಲ್ಲಿ ನಾವು ಯಾವತ್ತೂ ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ ಎಣ್ಣೆ? ಸಾಕು. ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಫಸ್ಟ್ ಹಾಕಾಯ್ತು. ಈರುಳ್ಳಿ ಸ್ವಲ್ಪ ಸಾಕಾಗುತ್ತಾ? ಸಾಕಾಗುತ್ತೆ. ಇನ್ನು ಒಗ್ಗರಣೆಗೆ ಹಾಕ್ಲಿಕ್ಕೆ ಉಂಟು. ಓಕೆ. ಜೀರಿಗೆ ಹಾಕಿದೆ. ಕೊತ್ತಂಬರಿ ಸಾರಿ. ಮೆಣಸು ಹಾಕ್ತಾ ಇದ್ದೇನೆ. ಓಕೆ. ನೀವು ಧನಿಯಾ ಹಾಕಿ ಜೀರಿಗೆ ಹಾಕಿ ಆದ್ಮೇಲೆ ಇವಾಗ ಮೆಣಸು ಹಾಕ್ಕೊಳ್ತಲ್ವಾ? ಓಕೆ. ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಅಂದ್ರೆ ಇದನ್ನ ತುಂಬಾ ಗ್ರೈಂಡ್ ಮಾಡ್ಕೊಳ್ಬೇಕಾ? ಓಕೆ. ತುರಿದುಕೊಂಡಿರುವಂತಹ ತೆಂಗಿನ ತುರಿ ಆಗುತ್ತೆ ಅಲ್ವಾ? ಆಗುತ್ತೆ. ಇದು ನಾನು ಮಾಡ್ತಾ ಅದು ತರ್ಲಿ ಇದು ಇಲ್ಲ ಅಲ್ಲ, ಅದಕ್ಕೋಸ್ಕರ ಗ್ರೈಂಡ್ ಮಾಡಿ ಹಾಕ್ತೀನಿ ಅಷ್ಟೇ. ಇದರ ಬಿಸಿ ಮಾಡ್ಕೊಂಡ್ಮೇಲೆ ನಾವು ಏನ್ ಮಾಡಕ್ಕಿದೆ? ಇದನ್ನ ಗ್ರೈಂಡ್ ಮಾಡಕ್ಕಿದೆ. ಹೌದೌದು, ಈಗ ಮಾಡಬೇಕು. ಪುನಃ ಮಾಡಿ ಅದೆಲ್ಲ ಮಿಕ್ಸ್ ಮಾಡಿ ತೊಗರಿ ಅದೇ ಗಸಿ ಅಷ್ಟೇ. ಸಿಂಪಲ್ ಆಗಿದೆ ಇದು ಕೂಡ. ಅಲ್ಲದೆ ಮೆಂತ್ಯ ಕಹಿ ಅಲ್ಲ. ಹೌದು, ಮೆಂತ್ಯ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ಆಗಿದ್ಯಾ? ಆಗಿದೆ. ಗ್ಯಾಸ್ ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ. ತಣ್ಣಗಾಗಿದೆ ಇದು. ಇನ್ನು ಗ್ರೈಂಡ್ ಮಾಡುವ. ಓಕೆ. ಕೊಡಿ, ಮಿಕ್ಸಿ ಕೊಡಿ. ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಓಕೆ. ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋ ಬೇರೆ. ಹೌದು. ಅಂದರೆ ತೆಂಗಿನಕಾಯಿ ಬೇರೆ ಒಂಥರ ಬೇರೆ ಸ್ಮೆಲ್ ಬರ್ತದೆ, ಇದು ಒಂಥರ ಬೇರೆ ಸ್ಮೆಲ್. ಹೌದು, ಹಾಗೆ ಅಷ್ಟೇ. ಅದು ಹಸಿಯಾಗಿರುತ್ತಲ್ಲ ಹಾಗೆ. ಇದಕ್ಕೇನಾದ್ರೂ ಹಾಕಕ್ಕಿರುತ್ತಾ? ಹುಳಿ ಅಷ್ಟೇ. ಇಲ್ಲ, ಹುಳಿ ಹಾಕಕ್ಕೆ. ಸ್ವಲ್ಪ ಹುಳಿ ಹಾಕಿ. ಓಕೆ. ಇದಕ್ಕೆ ನೀರು ಬೇಡ? ಬೇಕು. ನೀರು ಬೇಕು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಅರಿಶಿನ ಪೌಡರ್ ಸ್ವಲ್ಪ. ಇದಕ್ಕೆ ನಾವೀಗ ಅರಿಶಿನ ಪೌಡರ್ ಮತ್ತು ನೀರು ಸ್ವಲ್ಪ ಹಾಕಬೇಕಾ? ಹೌದು. ಅರುಣಾರವರ ಅರಿಶಿನ ಪೌಡರ್ ಬಳಸೋ ಅಂಥದ್ದು ಎಷ್ಟು ಬೇಕು ಹೇಳಿ ನೀವು? ಸ್ವಲ್ಪ ಸಾಕಾ? ಸಾಕಾ?
ಸಾಕು ಸಾಕಲ್ಲ? ನೈಸ್ ಆಗಿದೆ. ಓಕೆ, ಈಗ ಗ್ರೈಂಡ್ ಆಗಿದೆ ಅಲ್ವಾ? ನೆಕ್ಸ್ಟ್ ಏನು ಮಾಡೋದು ನಾವು? ಇದು ಕುದಿಸ್ಬೇಕು. ಓಕೆ, ಅದನ್ನು ಕುದಿಸ್ಬೇಕಾಗುತ್ತಾ? ಅದು ಮತ್ತೆ ಅದೇ ತೊಗರಿ ಹಾಕಿ. ಹಾಗಾದ್ರೆ ಗ್ಯಾಸ್ ಆನ್ ಮಾಡ್ಕೊಳ್ಳೋದು. ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಹಾಕಬೇಕಾ? ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕಾಗುತ್ತಾ? ಬಿಸಿ ಆಗಬೇಕು. ಓಕೆ. ಈರುಳ್ಳಿ. ಓಕೆ. 2 ಕರಿಬೇವು. ಓಕೆ. ಅದು ಚಂದ ಡ್ರೈ ಆದ್ಕೊಂಡು ಇದನ್ನು ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ವಾ? ಕಾದಿದೆ, ಅದಕ್ಕೆ ಬೇಗ. ಹೌದು. ನಿಮ್ಮ ಹಸ್ಬೆಂಡ್ ಪೊಲೀಸ್ ಆಫೀಸರ್ ಅಲ್ವಾ? ಸೊ ಸ್ಟ್ರಿಕ್ಟ್ ಆಗಿರ್ತಾರ ಮನೆಯಲ್ಲೂ? ಇಲ್ಲ, ಮೊದಲಿದ್ರು, ಈಗ ಅಷ್ಟೇನು ಇಲ್ಲ. ಏಜ್ ಆಯ್ತಲ್ಲ. ಇದು ಹಾಕ್ಬೇಕು. ತೊಗರಿ ಹಾಕ್ತೇನೆ. ತೊಗರಿನ ನಾವು ಬೇಯಿಸ್ಕೊಂಡು ಇಟ್ಟಿರ್ತೇವೆ. ಇದು ಗೇರ್ ಬೀಜ ಹಾಕ್ತೇನೆ. ಓಕೆ. ಗೇರ್ ಬೀಜನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀರಾ? ಸ್ವಲ್ಪ ಬೇಗ ಬೇಯ್ತದೆ ಅಂತ. ಅದಕ್ಕೋಸ್ಕರ. ಓಕೆ. ಇವಾಗಲೂ ಡ್ಯೂಟಿ ಇರುತ್ತಾ? ಇಲ್ಲ 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 ಇಲ್ಲ, 10 ವರ್ಷ ಆಯ್ತು ರಿಟೈರ್ಡ್ ಆಗಿ. ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆದ್ರು. ಓಕೆ. ಹಾಕ್ತೀನಿ ರುಬ್ಬಿದ್ದು. ರುಬ್ಬಿದ ಮಿಶ್ರಣವನ್ನು ಈಗ ಹಾಕಬೇಕಲ್ಲ? ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ. ಸ್ವಲ್ಪ ನೀರು. ಸಾಕಾ? ಸಾಕು. ಎಲ್ಲ ಆದ್ಮೇಲೆ ಉಪ್ಪೊಂದು ಹಾಕ್ಲೇಬೇಕು, ಇಲ್ಲಾಂದ್ರೆ ರುಚಿ ಹೌದು, ಅದೇ ಜಾಸ್ತಿ ಹಾಕಿದ್ರೆ ಜಾಸ್ತಿ ಆಗ್ತದೆ, ಭಯ ಆಗ್ತದಲ್ಲ. ಅದೊಂದು ಕಡಿಮೆ ಆದ್ರೂ ಪರವಾಗಿಲ್ಲ, ಜಾಸ್ತಿ ಆದ್ರೆ ಏನು ಮಾಡಿ. ಹೌದು ಹೌದು. ಅದಕ್ಕೆ ನಾನು ಮನೇಲಾದ್ರೆ ಸ್ವಲ್ಪ ಕಡಿಮೆನೇ ಹಾಕೋದು ಯಾವತ್ತೂ. ಕುದಿಲಿದೊಳ್ಳೆ. ಓಕೆ. ನೀವು ಹೇಳಿದ್ರಿ ಮಾತಾಡ್ತಾ ಮೊದಲು ತುಂಬಾ ಸ್ಟ್ರಿಕ್ಟ್ ಇದ್ರು ಅಂತ ಪೊಲೀಸ್ ಆಫೀಸರ್. ಸೊ ಹೆಂಗೆ ಸ್ಟ್ರಿಕ್ಟ್ ಅಂದ್ರೆ ಮನೇಲಿ ಬರುವಾಗ ಕರೆಕ್ಟ್ ಆಗಿ ಎಲ್ಲ ಸರಿಯಾಗಿರ್ಬೇಕು, ಅಡಿಗೆ ಅದು, ಮತ್ತೆ ಮಕ್ಕಳು ಎಲ್ಲ ಮನೇಲಿ ಇರ್ಬೇಕು, ಆ ಥರ ಓದೋದ್ರಲ್ಲಿ ಅದರಲ್ಲಿ ಎಲ್ಲ ತುಂಬಾ. ಈಗೆಲ್ಲ ಈಗ ರಿಟೈರ್ಡ್ ಆಯ್ತಲ್ಲ, ಈಗ ಪಾಪ ಅದೇ ಅಂದ್ರೆ ಇವಾಗ ಡ್ಯೂಟಿ ಹೋಗಲ್ಲ, ನಾವು ಕೇಳ್ಬೇಕಾಗ್ತದಲ್ಲ. ಅದರಿಂದ ಒಂದೊಂದ್ಸಲ ಹಾಗೆ ಬೇಗ ಬರ್ತಾ ಇದ್ರ ಡ್ಯೂಟಿ ಅಂತ ಹೇಳಿ ಟೈಮ್ ಅವ್ರದ್ದು ಡ್ಯೂಟಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ಯೂಟಿ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತದಲ್ಲ. ಡ್ಯೂಟಿ ಮುಗಿದ ಕೂಡಲೇ ಮನೆಗೆ ಟೈಮ್ ಸರಿಯಾಗಿ ಹೋಗ್ಬೇಕು, ಒಂದು ಚೂರು ಲೇಟ್ ಆಗಬಾರ್ದು ಅವರಿಗೆ. ಇವರಿಗೆ ಅಲ್ಲ, ಅದು ಆಫೀಸಲ್ಲಿ ಕಂಡೀಷನ್ ಹಾಗೆ ಇದೆ. ಮತ್ತೆ ಈಗ ಇವ್ರು ಇನ್ಸ್ಪೆಕ್ಟರ್ ಆದ್ಮೇಲೆ ತುಂಬಾ ಇವ್ರ ಕೈ ಕೆಳಗಡೆ ತುಂಬಾ ಪೊಲೀಸ್ನವರೆಲ್ಲ ಇರ್ತಾರಲ್ಲ, ಅವರು ಕರೆಕ್ಟ್ ಆಗಿ ಬರ್ಬೇಕು, ಇಲ್ಲ ಅಂದ್ರೆ ತುಂಬಾ ಜೋರು ಮಾಡ್ತಾ ಇತ್ತು. ಇಲ್ಲಾಂದ್ರೆ ಅವ್ರಿಗೆ ಕಾದಿರ್ತದೆ. ಹೌದು, ಸರಿಯಾಗಿ ಜೋರು. ಹಾಗಾದ್ರೂ ಅಷ್ಟೇ, ಆತರ ಜೋರು ಮಾಡಿದ್ರು ಕೂಡ ತುಂಬಾ ಅದೇ ಕೂಡಲೇ ಇದಾಗ್ತಾರೆ, ಸರಿ ಆಗ್ತಾರೆ ಅವರಾಗೆ. ಅವ್ರನ್ನ ಅವ್ರ ಪಾಡಿಗೆ ಬಿಡ್ಬೇಕು ಅನ್ಸಲ್ಲ. ಅದೇ ಹಾಗೆ ಹೇಳ್ತಾ ಇದ್ರು, ಇಂಥವ್ರು ಸಿಗ್ಬೇಕು ನಮ್ಗೆ ಇನ್ಸ್ಪೆಕ್ಟರ್ ಆಗಿ ಅಂತ ಹೇಳ್ತಾ ಇದ್ರು. ಆತರ ಓಕೆ, ಆ ಟೈಪಲ್ಲಿ. ನೀವ್ ಯಾವ ತರ ಮ್ಯಾನೇಜ್ ಮಾಡ್ತಾ ಇದ್ರಿ? ಅಂದ್ರೆ ಸ್ವಲ್ಪ ಬರ್ತಾ ಬರ್ತಾ ಗೊತ್ತಾಗ್ತದಲ್ಲ ಇವ್ರು ಹೇಗೆ ಏನು ಅಂತ, ಕರೆಕ್ಟ್ ಆಗಿ ಅವ್ರಿಗೆ ಬೇಕಾದಾಗೆ ಮಾಡ್ತಾ ಪರ್ಫೆಕ್ಟ್ ಆಗೋಕೆ ಆಮೇಲೆ ಸರಿ ಆಯ್ತು. ಹೌದು, ಹಾಗಾಯ್ತು. ಸಾಕು. ಆಗಿದ್ಯಾ? ಆಗಿದೆ. ಓಕೆ, ಸಾಕು. ಗ್ಯಾಸ್ ಆಫ್. ತೊಗರಿ ಗಸಿ ರೆಡಿಯಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ತೊಗರಿ ಗಸಿ ಆಗ್ತಾನೆ ಮಾಡಿಕೊಟ್ಟಿರೋಂತಹ ಕಾಯಿ ವಡಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು, ಅದರಲ್ಲೂ ವೆಜಿಟೇರಿಯನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಈ ಥರ ಸಿಂಪಲ್ ರೆಸಿಪಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡಿ. ತೊಗರಿ ಕಾಳಿನ ಗಸಿ ತಯಾರಿಸುವ ವಿಧಾನ.
ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿ ಈರುಳ್ಳಿಯನ್ನು ಹುರಿಯಿರಿ. ನಂತರ ಧನಿಯಾ, ಜೀರಿಗೆ, ಒಣಮೆಣಸನ್ನು ಒಂದೊಂದಾಗಿ ಹಾಕಿ ಹುರಿಯಿರಿ. ಆ ನಂತರ ಸ್ವಲ್ಪ ತೆಂಗಿನ ತುರಿ ಹಾಕಿ ಹುರಿದು ತಣ್ಣಗಾದ ನಂತರ ಸ್ವಲ್ಪ ಹುಣಸೆ ಹಣ್ಣು, ನೀರು ಹಾಕಿ ಅರಿಶಿನ ಪುಡಿ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಕರಿಬೇವು ಹಾಕಿ ಹುರಿದು ಬೇಯಿಸಿದ ತೊಗರಿಕಾಳು, ಗೋಡಂಬಿ, ರುಬ್ಬಿದ ಮಸಾಲೆಗೆ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ ಬೇಯಿಸಿ. ಈಗ ಬಿಸಿ ಬಿಸಿ ತೊಗರಿಕಾಳಿನ ಗಶಿ ಕಾಯಿ ಒಡೆಯೊಂದಿಗೆ ಸವಿಯಲು ಬಲು ರುಚಿ. ಇವತ್ತು ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಆಕ್ಚುಲಿ ತೊಗರಿ ಗಸಿ ಮತ್ತು ಕಾಯಿ ವಡ ಮಾಡಿದ್ದು. ಹೇಗೆ ಅನಿಸ್ತು ನಿಮಗೆ ತಿನ್ನೋದಕ್ಕಿಂತ ಮುಂಚೆ ಕೇಳೋದಾದ್ರೆ? ಇಲ್ಲ ಅಂದ್ರೆ ಏನು ಇದಾಗಲಿಲ್ಲ, ಖುಷಿ ಆಯ್ತು. ಹಾಗಾದ್ರೆ ಈಗ ಟೇಸ್ಟ್ ನೋಡೋಣ. ಓಕೆ, ನೀವು ತಿಂದು ಹೇಳಿ. ನೀವು ಹೇಳ್ಬೇಕು, ಒಟ್ಟಿಗೆ ತಿನ್ನುವ. ತಗೊಳ್ಳಿ ಅಮ್ಮ, ನೀವು ಕೂಡ ಒಂದು ಬೈಟ್. ಒಂದ್ಸಲ ಹಾಗೆ ತಿನ್ನುವಲ್ಲ? ಹಾಗೆ ತಿನ್ನು ನೋಡೋದು. ಒಳ್ಳೆ ಇದೆಯಾ? ಒಳ್ಳೆ ಇದೆ. ಇದರಲ್ಲಿ ತಿನ್ನಿ. ಒಳ್ಳೆ ಇದೆಯಾ? ನಂಗೆ ಇಷ್ಟ ತೊಗರಿ ಬೇಳೆ ಪದಾರ್ಥಗಳೆಲ್ಲ. ಹೌದಾ? ಅಂದ್ರೆ ಇದು ಗೇರು ಬೀಜ ಹಾಕ್ತೇವಲ್ಲ, ಅದು ಇನ್ನು ಈಗ ಮದುವೆ ಮನೆಯಲ್ಲೆಲ್ಲ ಇದು ಹಾಕಿ ಮಾಡ್ತಾರೆ. ಹೌದು, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಅಮ್ಮ. ಸರಿ, ಥ್ಯಾಂಕ್ ಯು. ಹಾಗೆ ಇವತ್ತು ನೀವು ನಮ್ಮ ಅಡುಗೆ ಮನೆಗೆ ತುಂಬಾ ಪ್ರೀತಿಯಿಂದ ಬಂದು ಇಷ್ಟು ಚೆನ್ನಾಗಿರೋಂತಹ ತಿಂಡಿ ಹಾಗೂ ಅದಕ್ಕೊಂದು ಚೆನ್ನಾಗಿರೋ ಗಸಿ ಕೂಡ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಈ ಒಂದು ರೆಸಿಪಿನ ನಾವು ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ನಾನ್ ವೆಜ್ ಆಗಲ್ಲ ಅಂತ ಇದ್ದರೆ ವೆಜಿಟೇರಿಯನ್ಸಿಗೆ ಈ ಥರ ತೊಗರಿ ಗಸಿ ಇನ್ನೂ ಸಖತ್ತಾಗಿ ಕಾಂಬಿನೇಷನ್ ಮಾಡಿಕೊಟ್ಟಾಗಿರುತ್ತೆ. ಸೊ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರತಿನಿತ್ಯ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.